ಕರೋನಾ ಅಂದ್ರೇನು? ನಂಗೆ ಗೊತ್ತಿಲ್ಲಪ್ಪ, ನಾನು ನೋಡಿಲ್ಲ. ನಾನೆಂತ ಗಂಡ, ಕನಕಪುರದ ಗಂಡ, ಅಲ್ಲಿಯ ಬಂಡೆ, ಗುದ್ದು ಬಿಡ್ತೀನಿ ಅಷ್ಟೇ ಕರೋನಾಗೆ, ಗುದ್ದು ಬಿಡ್ತೀನಿ ಅಷ್ಟೇ ಕರೋನಾಗೆ. ಇವನ್ ಯಾವನ ಸೆಡೆ ನನ್ ಮಗ. ನಿರ್ಬಂಧಗಳನ್ನು ಹೇಳ್ತಾ ಇದ್ದಾರೆ, ಮಾರ್ಕೆಟ್ ನ ನಿರ್ಬಂಧ ಹಾಕೋದು. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಸರ್, ಇದು ಸಾವಿಗೆ 1.5%. ಹೆಂಗೆ ಸರ್ 1.5%? ಫ್ರಂಟ್ ಅಲ್ಲಿ ಇಬ್ಬರು ಸಾಕು, ಅವರೇ ಎತ್ಕೊಂಡು ಹೋಗ್ಲಿ, ನಿನ್ನ ಎಳ್ಕೊಂಡು ಹೋಗಿ ಅಂತ ನಾನು. ಎಷ್ಟು ಬೇಕಾದ್ರೂ ಬರಲಿ ಕೇಸು, ಏನ್ ಬೇಕಾದ್ರೂ ಆಗ್ಲಿ, ಗುದ್ದು ಬಿಡ್ತೀನಿ ಅಷ್ಟೇ ಕರೋನಾಗೆ. ಬೇಡ ಸುಮ್ಮನೆ. ಶಿವಮೊಗ್ಗದಲ್ಲಿ 6 ಮಂದಿ ಓಂ ಶಕ್ತಿ ಭಕ್ತರಲ್ಲಿ ಕೋವಿಡ್ ದೃಢಪಟ್ಟಿದೆ. ದಟ್ ಈಸ್ ಓಕೆ. 6 ಎಲ್ಲ ಇದ್ರೆ ಏನೂ ಆಗಲ್ಲ, ಎಂಥದ್ದು ಆಗಲ್ಲ. ನೀನ್ ಮಂಚನ ರಾಕ್ಷಸನ ದೆವ್ವನೋ, ನನ್ ಸತ್ರ ನನ್ನ ಫ್ಯಾಮಿಲಿಗೆ ಯಾರೋ ದಿಕ್ಕು. ಲೈವ್ ನ ನೋಡಿದ್ರಿ, ಇದೇ ತರ ನೋಡ್ತಾ ಇರಿ, ಕಮೆಂಟ್ಸ್ ಹಾಕ್ತಾ ಇರಿ. ಎಲ್ರಿಗೂ ಬೈ ಬೈ.